ಲೋಕ ಕಲ್ಯಾಣಾರ್ಥವಾಗಿ ಪುತ್ತೂರು ಸಂಪ್ಯ ಉದಯಗಿರಿಯಲ್ಲಿ ಶ್ರೀ ವಿಷ್ಣುಮೂರ್ತಿ ಅನ್ನಪೂರ್ಣೇಶ್ವರಿ ಕ್ಷೇತ್ರ ಮತ್ತು ನಾಗಮಂಡಲೋತ್ಸವ ಸಮಿತಿ ಉದಯಗಿರಿ ಸಂಪ್ಯ ಇದರ ವತಿಯಿಂದ ನಾಗಮಂಡಲೋತ್ಸವ ಸಂಪನ್ನಗೊಂಡಿತು. ಸಂಜೆ ನಾಗಸನ್ನಿಧಿಯಲ್ಲಿ ಹಾಲಿಟ್ಟು ಸೇವೆಯ ಮೂಲಕ ಆರಂಭಗೊಂಡ ನಾಗದರ್ಶನದಲ್ಲಿ ಬ್ರಹ್ಮಶ್ರೀ ಸಗ್ರಿ ಗೋಪಾಲಕೃಷ್ಣ ಸಾಮಕರ ಮತ್ತು ನಟರಾಜ ವೈದ್ಯ ಮತ್ತು ಬಾಲಕೃಷ್ಣ ವೈದ್ಯ ಬಳಗದ ನೇತೃತ್ವದಲ್ಲಿ ನಾಗಮಂಡಲ ನಡೆಯಿತು. ಉಡುಪಿ ಅಷ್ಟಮಠಗಳಲ್ಲೊಂದಾದ ಕಾಣಿಯೂರು ಮಠದ ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀ ಪಾದಂಗಳವರು ಆಶೀರ್ವಚನ ನೀಡಿದ್ರು. ಒಳ್ಳೆಯ ಕೆಲಸ ಮಾಡಿದ್ರು, ಕೆಟ್ಟ ಕೆಲಸ ನಮ್ಮಿಂದಾದರೂ ದರ್ಶನವನ್ನ ನೀಡಿ ಅಭಯವನ್ನ ಕೊಟ್ಟು ತಪ್ಪನ್ನ ತಿದ್ದಿಕೊಳ್ಳುವಂತೆ ನೋಡಿಕೊಳ್ಳುವ ನಾಗದೇವರು ಶುದ್ಧ ಅಶುದ್ಧತೆಯ ಸೂಚನೆ ನೀಡುವ ಕಣ್ಣಿಗೆ ಕಾಣುವ ದೇವರು. ಆದರೂ ಕೆಲ ಎಡಪಂಥೀಯರು ಇದೊಂದು ಭ್ರಮೆ ಎಂದು ಹೇಳುವುದುಂಟು. ಅವರ ಭ್ರಮೆಗೆ ಅರ್ಥವಿಲ್ಲ. ನಿಜವಾದ ನಂಬಿಕೆ ಇದ್ದಲ್ಲಿ ನೆಮ್ಮದಿ ಕಾಣಲು ಸಾಧ್ಯ ಎಂದು ಹೇಳಿದ್ರು. ನಾಶ ಮಾಡದೆ ಪ್ರಕೃತಿಯ ನಡುವೆ ನಮ್ಮನ್ನು ಸ್ಥಾಪಿಸಿ ಅಂತ ಹೇಳ್ತಕ್ಕಂತಹ ದೇವರು ನಾಗದೇವರು. ಸಾಮಾನ್ಯೆಲ್ಲ ನೋಡಿ, ಹಿಂದಿನ ಕಾಲದ ನಾಗದೇವರ ಪ್ರತಿಷ್ಠೆಯನ್ನು ಮಾಡಿರ್ತಕ್ಕಂಥ ಸ್ಥಳವನ್ನು ನೋಡಿದಾಗ ಗೊತ್ತಾಗುತ್ತೆ, ಎಲ್ಲವೂ ಸಹಿತ ಕಾಡಿನ ನಡುವೆ ಇರತಕ್ಕಂತಹ ನಾಗದೇವರ ಸಾನ್ನಿಧ್ಯ. ಇವತ್ತು ಬದಲಾಗಿದೆ, ಇವತ್ತು ಬೇರೆ ಬೇರೆ ರೀತಿಯದನ್ನು ವೈಭವ ಮಾಡ್ತಾರೆ ಇವತ್ತು. ಆದರೆ ನಿಜವಾಗಿ ನಾಗದೇವರು ಬಯಸುವುದು ಸುಂದರವಾದ ಮರಗಳ ನಡುವೆ, ಪರಿಸರದ ನಡುವೆ ತನ್ನ ಅಸ್ತಿತ್ವ ಇರಬೇಕು ಎಂಬತಕ್ಕಂತಹ ಬಯಕೆ ನಾಗದೇವರು. ಶ್ರೀ ಕ್ಷೇತ್ರ ಮಾಣಿಲ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ಆಶೀರ್ವಚನ ನೀಡಿದ್ರು. ನಾಗನಿಗೆ ಇಷ್ಟವಾದುದನ್ನ ಅರ್ಪಣೆ ಮಾಡಿದ್ರೆ ಪಂಚೇಂದ್ರಿಯಗಳಿಗೆ ನೆಮ್ಮದಿ, ಸಾತ್ವಿಕವಾದ ಗುಣ, ಸಂಪತ್ತು ಬೆಳೆಯುತ್ತದೆ. ಸಮೃದ್ಧಿ ಮತ್ತು ಸುಭೀಕ್ಷೆಗಾಗಿ ನಾಗಮಂಡಲ ಸೇವೆ ನಡೆಯಲೇಬೇಕು. ಮನಸ್ಸು ಮತ್ತು ಕರ್ತೃವನ್ನ ಪರಿಶುದ್ಧ ಮಾಡುವ ಕೆಲಸ ನಾಗದೇವರ ಆರಾಧನೆಯಿಂದ ಆಗ್ತದೆ ಎಂದರು. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರದ ಆನುವಂಶಿಕ ಅರ್ಚಕ ವೇದಮೂರ್ತಿ ಕಮಲಾದೇವಿ ಪ್ರಸಾದ್ ಅಸರಣ ಅವರು ಆಶೀರ್ವದಿಸಿದ್ರು. ನಾಗಮಂಡಲೋತ್ಸವ ಸಮಿತಿಯ ಗೌರವಾಧ್ಯಕ್ಷ ಬ್ರಹ್ಮಶ್ರೀ ರವೀಶ ತಂತ್ರಿ ಕುಂಟಾರು, ನಾಗಮಂಡಲೋತ್ಸವ ಸಮಿತಿಯ ಸಂಚಾಲಕ ಕುಕ್ಕಾಡಿ ತಂತ್ರಿ ಪ್ರೀತಂ ಪುತ್ತೂರಾಯ, ನಾಗಮಂಡಲೋತ್ಸವ ಸಮಿತಿಯ ಅಧ್ಯಕ್ಷ ರಾಜಾರಾಮ್ ಶೆಟ್ಟಿ ಕೊಲ್ಪೆ, ಪ್ರಧಾನ ಕಾರ್ಯದರ್ಶಿ ಪ್ರಸನ್ನಕುಮಾರ್ ಮಾರ್ಥ, ಸಮಿತಿಯ ಕಾರ್ಯದರ್ಶಿ ಉದಯ್ ಕುಮಾರ್ ರೈ, ಎಸ್ಸಿಡಿಸಿಸಿ ಬ್ಯಾಂಕ್ನ ನಿರ್ದೇಶಕ ಶಶಿಕುಮಾರ್ ರೈ ಪಾಲ್ಯೋಟು, ಸಂಪ್ಯ ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ರವೀಂದ್ರ ಶೆಟ್ಟಿ ನುಡಿಯಾಲು, ಪರ್ಪುಂಜ ಬ್ರಹ್ಮ ಬೈದರ್ಗಳ ಗರಡಿಯ ಮುಕ್ತೇಶ್ವರ ಸಂಜೀವ ಪೂಜಾರಿ ಕೂರೇಲು, ಉದ್ಯಮಿ ಅಕ್ಷರೈ ದಂಬೇಕನ, ಸಂಪ್ಯ ಶ್ರೀ ವಿಷ್ಣುಮೂರ್ತಿ ಒತ್ತೆಕೋಲ ಸಮಿತಿ ಅಧ್ಯಕ್ಷ ಮಂಜಪ್ಪ ರೈ ಬಾರಿಕೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಅನೀಶ್ ಕುಮಾರ್, ವಿ4 ನ್ಯೂಸ್ 24/7 ಪುತ್ತೂರು.